ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ತನ್ನ ಸಾಧನೆಯೊಂದಿಗೆ ಮತ್ತೊಂದು ಸಾಧನೆಯನ್ನ ಪರಿಚಯಿಸುತ್ತಿದ್ದು, ಅಕ್ಟೋಬರ್ 1ರಂದು ಕ್ಯಾನ್ಸರ್ ವಿಭಾಗವು ಆರಂಭವಾಗುತ್ತಿದೆ. ಸ್ತನ ಕ್ಯಾನ್ಸರ್ ಜಾಗೃತಿ ಅಭಿಯಾನವಾಗಿ ಅಕ್ಟೋಬರ್ ತಿಂಗಳನ್ನು ಪ್ರಪಂಚದಾದ್ಯಂತ ಸ್ತನ ಕ್ಯಾನ್ಸರ್ ಜಾಗೃತಿ ತಿಂಗಳಾಗಿ ಆಚರಿಸಲಾಗುತ್ತಿದೆ ಎಂದು ಕಣಚೂರು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ದೇವಿದಾಸ್ ಶೆಟ್ಟಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ನಟಕಲ್ನಲ್ಲಿರುವ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಆರಂಭವಾಗಿ ಇಂದಿಗೆ 6 ವರ್ಷಗಳೇ ಕಳೆದಿದೆ. ಫಲಪ್ರದವಾದ ಈ ಪ್ರಯಾಣದಲ್ಲಿ ಗುಣಮುಖರಾದವರು ಅದೆಷ್ಟೋ ಮಂದಿ. ಈಗ ಆಸ್ಪತ್ರೆಯಲ್ಲಿ 750 ಫೆಸಿಲಿಟಿಗಳಿವೆ, 30 ಹಾಸಿಗೆಯ ಸುಸಜ್ಜಿತವಾದ ಐಸಿಯು ಡಿಪಾರ್ಟ್ಮೆಂಟ್ಗಳಿವೆ, 12 ಸುಸಜ್ಜಿತವಾಗಿ ಸರ್ವಸನ್ನದ್ಧವಾಗಿರುವ ಆಪರೇಷನ್ ಥಿಯೇಟರ್ಗಳ ಸೌಲಭ್ಯವು ಈ ಆಸ್ಪತ್ರೆಯಲ್ಲಿದೆ. ಇದೀಗ ಅಕ್ಟೋಬರ್ 1ರಂದು ಕ್ಯಾನ್ಸರ್ ವಿಭಾಗವು ಆರಂಭವಾಗುತ್ತಿದೆ ಎಂದು ಹೇಳಿದರು. ಕಣಚೂರು ಆಸ್ಪತ್ರೆ ಈಗ ಶುರುವಾಗಿ ಇಂದು 6 ವರ್ಷಗಳೇ ಸಂದಿದೆ. ಈ ಫಲಪ್ರದವಾದ ಈ ಒಂದು ಪ್ರಯಾಣದಲ್ಲಿ ಗುಣಮುಖರಾಗಿ ಹೋದವರು ಅದೆಷ್ಟೋ ಮಂದಿ. ಈಗ ನಮ್ಮಲ್ಲಿ 750 ಆಸ್ಪತ್ರೆಯ ಫೆಸಿಲಿಟಿಗಳಿದೆ, ಇನ್ಪೇಷಂಟ್ ಫೆಸಿಲಿಟಿ ಇದೆ, ಹಾಗೂ 30 ಹಾಸಿಗೆಯ ಸುಸಜ್ಜಿತವಾದ ಐಸಿಯು ಡಿಪಾರ್ಟ್ಮೆಂಟ್ಗಳು ಇದೆ. ಇನ್ನು ಆಪರೇಷನ್ ಥಿಯೇಟರ್ ವಿಭಾಗಕ್ಕೆ ಬರುತ್ತಿದ್ದರೆ ನಮ್ಮಲ್ಲಿ 12 ಸುಸಜ್ಜಿತವಾಗಿ ಸರ್ವಸನ್ನದ್ಧವಾಗಿರುವ ಆಪರೇಷನ್ ಥಿಯೇಟರ್ಗಳ ಫೆಸಿಲಿಟಿಯು ಈ ಆಸ್ಪತ್ರೆಯನ್ನು ಒಳಗೊಂಡಿದೆ. ಮೊದಲನೇ ವರ್ಷದ MBBS ಸ್ಟೂಡೆಂಟ್ಗಳು, ಅಂದರೆ 5 ವರ್ಷ ಆಗಿ ಇಂಟರ್ನ್ಶಿಪ್ ಬಂದಿರುವವರು ನಮ್ಮಲ್ಲಿ ಈಗೇನು ಹೊರಬರಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗೆ ಈ ವರ್ಷದಿಂದ ನಮ್ಮಲ್ಲಿ ಸ್ನಾತಕೋತ್ತರ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಸಿಸ್ಟಮು ನಮ್ಮಲ್ಲಿ ವಿಭಾಗವು ಶುರುವಾಗಲಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಎಲ್ಲ ರೀತಿಯಲ್ಲೂ ನಾವು ಸಿದ್ಧರಾಗಿದ್ದೇವೆ. ಪ್ರತಿನಿತ್ಯ ನಮ್ಮಲ್ಲಿ 600ರಿಂದ 800 ಹೊರರೋಗಿಗಳಾಗಿ ಬಂದು ಶುಶ್ರೂಷೆ ಪಡೆಯುತ್ತಿದ್ದಾರೆ ನಮ್ಮ ಆಸ್ಪತ್ರೆ. ಆನಂತರ ಡಾಕ್ಟರ್ ಗುರುಪ್ರಸಾದ್ ಭಟ್ ಅವರು ಮಾತನಾಡಿ, ಅಕ್ಟೋಬರ್ 1ರಂದು ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ಯುಟಿ ಖಾದರ್, ಜಿಲ್ಲಾಧಿಕಾರಿ ರಾಜೇಂದ್ರ ಕೆಬಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇನಾಗ್ರೇಷನ್ ಆಗುತ್ತೆ ಕಣಚೂರು ಆಸ್ಪತ್ರೆಯಲ್ಲಿ 3ನೇ ಮಹಡಿಯಲ್ಲಿ. ನೆಕ್ಸ್ಟ್ ನಮ್ಮ ಆಂಕಾಲಜಿ ವಿಭಾಗದಲ್ಲಿ ಯಾವ್ಯಾವ ಸಬ್ ಡಿಪಾರ್ಟ್ಮೆಂಟ್ಸ್ ಇದೆ ಹೇಳೋದಾದರೆ, ನಮ್ಮಲ್ಲಿ ಮೆಡಿಕಲ್ ಆಂಕಾಲಜಿ ನಾನಿದ್ದೇನೆ, ಡಾಕ್ಟರ್ ನಜೀಬ್ ಇದ್ದಾರೆ. ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನಜೀಬ್ ಅವರಿಗೆ 8 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಇಬ್ಬರು ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಸರ್ಜಿಕಲ್ ಆಂಕಾಲಜಿಯಲ್ಲಿ ಸರ್ ಇದ್ದಾರೆ, ರವಿ ವರ್ಮಾ ಸರ್ ಇದ್ದಾರೆ. ಸೊ ಅಲ್ಲಿಯೂ ನುರಿತ ತಜ್ಞರಿದ್ದಾರೆ. ರೇಡಿಯೇಷನ್ ಆಂಕಾಲಜಿ ನಮಗೆ ಕ್ಷೇಮದೊಟ್ಟಿಗೆ ಟೈಅಪ್ ಇದ್ದು ಅಲ್ಲಿ ಜಯರಾಮ್ ಸರ್, ಮಲ್ಲಿಕಾರ್ಜುನ್ ಸರ್ ಮುಂತಾದವರಿದ್ದಾರೆ. ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದರೆ ಕ್ಯಾನ್ಸರನ್ನು ಪತ್ತೆ ಹಚ್ಚಲಿಕ್ಕೆ ಬೇಕಿರುವ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಇದ್ದಾರೆ. ಈಗ ಅದಕ್ಕೆ ಸಹಾಯವಾಗಿ ಬೇರೆ ಡಿಪಾರ್ಟ್ಮೆಂಟ್ಸ್ ಲೈಕ್ OBG ಸ್ತ್ರೀಯರ ಡಿಪಾರ್ಟ್ಮೆಂಟಲ್ಲಿ ಏಕಲತಾ ಮೇಡಮ್, ಇಲ್ಲ ಜಮೀಲಾ ಮೇಡಮ್, ಹಾಗೆ ಇಲ್ಲ ENT, ಹೀಗೆ ತುಂಬ ಡಿಪಾರ್ಟ್ಮೆಂಟ್ಸ್ಗಳು ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಣಚೂರು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಜೀಬ್, PROಗಳಾದ ರಶೀದ್, ನವಾಜ್ ಉಪಸ್ಥಿತರಿದ್ದರು. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.